ಚಿತ್ರಮಂದಿರಗಳಲ್ಲಿ 100% ಭರ್ತಿಗೆ ಸರ್ಕಾರ ಆದೇಶಿಸಿದ ಬೆನ್ನಲ್ಲೇ ಒಂದರ ಹಿಂದೊಂದರಂತೆ ಸಿನಿಮಾಗಳ ರಿಲೀಸ್ ಡೇಟ್ ಅನೌನ್ಸ್ ಆದವು. ಈ ಪೈಕಿ ಬಹುನಿರೀಕ್ಷಿತ 3 ಚಿತ್ರಗಳು ಅಕ್ಟೋಬರ್ 15ರಂದು ತೆರೆಗೆ ಅಪ್ಪಳಿಸಲಿದೆ. ಈಗಾಗಲೇ ಚಿತ್ರಮಂದಿರದ ಲಿಸ್ಟ್ ಕೂಡ ರಿಲೀಸ್ ಆಗಿದ್ದು, ಯಾವ್ಯಾವ ಚಿತ್ರಗಳಿಗೆ ಯಾವ್ಯಾವ ಮೈನ್ ಥಿಯೇಟರ್ ಸಿಕ್ಕಿದೆ ಎಂದು ನೋಡ್ಕೊಂಡು ಬರೋಣ. ದಸರಾ ಹಬ್ಬದ ಪ್ರಯುಕ್ತ ಕಿಚ್ಚ ಸುದೀಪ್ ಅಭಿನಯದ ಕೋಟಿಗೊಬ್ಬ 3, ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿರುವ ಸಲಗ ಹಾಗೆ ಸಂದೇಶ್ ನಾಗರಾಜ್ ನಿರ್ಮಾಣದ ಡಾರ್ಲಿಂಗ್ ಕೃಷ್ಣ ಮತ್ತು ಭಾವನಾ ಮೆನನ್ ಜೋಡಿಯ ಶ್ರೀಕೃಷ್ಣ@gmail.com ಚಿತ್ರಗಳು ರಿಲೀಸ್ಗೆ ಸಜ್ಜಾಗಿ ನಿಂತಿದೆ. ಹಾಗೆ ಈ 3 ಚಿತ್ರಗಳು ಕೂಡ ಚಿತ್ರಮಂದಿರದ ಲೀಸ್ಟ್ ಅನ್ನು ರಿಲೀಸ್ ಮಾಡಿದೆ. ಈ ಪೈಕಿ ಕೋಟಿಗೊಬ್ಬ ಚಿತ್ರಕ್ಕೆ ನರ್ತಕಿ ಮೇನ್ ಥಿಯೇಟರ್ ಆದರೆ ಸಲಗ ಚಿತ್ರಕ್ಕೆ ಸಂತೋಷ್ ಮೇನ್ ಥಿಯೇಟರ್. ಈ ಮೂಲಕ ಒಂದೇ ಆವರಣದಲ್ಲಿರುವ 2 ಚಿತ್ರಮಂದಿರಗಳಲ್ಲಿ ಸ್ಟಾರ್ ನಟರಿಬ್ಬರು ಏಕಕಾಲಕ್ಕೆ ಅಬ್ಬರಿಸಲಿದ್ದಾರೆ. ಇನ್ನು ಅನುಪಮ ಮೇನ್ ಥಿಯೇಟರ್ನಲ್ಲಿ ಶ್ರೀಕೃಷ್ಣ ಮೇಲ್ ಓಪನ್ ಮಾಡಲಿದ್ದಾನೆ. ಈ ಮಧ್ಯೆ ಅಚ್ಚರಿ ಮೂಡಿಸುವ ಬೆಳವಣಿಗೆಯೂ ನಡೆದಿದೆ. ಈ 3 ಚಿತ್ರಗಳ ಪೈಕಿ ಮೊದಲಿಗೆ ಥಿಯೇಟರ್ ಲಿಸ್ಟ್ ಅನೌನ್ಸ್ ಮಾಡಿದ್ದು ಶ್ರೀಕೃಷ್ಣ gmail.com. ಆರಂಭದಲ್ಲಿ ಸಂತೋಷ್ ಮೇನ್ ಥಿಯೇಟರ್ ಎಂದು ಅನೌನ್ಸ್ ಮಾಡಿತ್ತು. ಇದಾದ ಬಳಿಕ ಕೆಲವೇ ದಿನಗಳಲ್ಲಿ ಸಲಗ ಚಿತ್ರದ ಥಿಯೇಟರ್ ಲಿಸ್ಟ್ ರಿವೀಲ್ ಆಯಿತು. ಇದರಲ್ಲೂ ಸಂತೋಷ್ ಚಿತ್ರಮಂದಿರವನ್ನೇ ಮೇನ್ ಥಿಯೇಟರ್ ಎಂದು ಹಾಕಲಾಗಿತ್ತು. ಹೀಗಾಗಿ ಸಿನಿಪ್ರಿಯರಲ್ಲಿ ಗೊಂದಲ ಮೂಡಿತ್ತು. ಆದರೆ ಗುರುವಾರ ಎಲ್ಲದಕ್ಕೂ ತೆರೆ ಬಿದ್ದಿದ್ದು ಶ್ರೀಕೃಷ್ಣನಿಗೆ ಅನುಪಮ ಮೇನ್ ಥಿಯೇಟರ್ ಎಂದು ಅನೌನ್ಸ್ ಮಾಡಲಾಗಿದೆ. ಹಾಗಾದರೆ ರಿಲೀಸ್ಗೂ ಮುನ್ನವೇ ಶ್ರೀಕೃಷ್ಣ ಸಂತೋಷ್ನಿಂದ ಅನುಪಮಕ್ಕೆ ಏಕೆ ಎತ್ತಂಗಡಿಯಾದ ಅಂದರೆ ಉತ್ತರವಿಲ್ಲ. ಒಟ್ಟಿನಲ್ಲಿ 3 ಚಿತ್ರಗಳಿಗೂ ಒಳ್ಳೆಯ ಮೇನ್ ಥಿಯೇಟರ್ ಸಿಕ್ಕಂತಾಗಿದೆ. ಈ ಎಲ್ಲ ಚಿತ್ರಗಳು ಶತದಿನೋತ್ಸವ ಆಚರಿಸಲಿ ಎನ್ನುವುದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.